ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹೇಗಿದ್ದೀರಾ ಪ್ರಿಯರೇ? ಯೇಸು ನಾಮದಲ್ಲಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ವಿಶ್ವಾಸಿಸ್ತೀನಿ. ನಿಮ್ಮ ಮಂಜುಳಾ ಜಾಯ್ ನಿಮ್ಮ ಬಳಿ ಮಾತನಾಡುವಾಗ ಯೇಸು ನಾಮದ ಮಹಿಮೆಯನ್ನು ಮಹಿಮೆ ಪಡಿಸುವಾಗ ಸರ್ವ ಜನರು ಆಶೀರ್ವಾದದ ವಂಶವಾಗಲಿ ಅಂತ ಆಶಿಸ್ತೇನೆ, ಆಶೀರ್ವದಿಸ್ತೇನೆ. ಏಕೆಂತ ಹೇಳಿದ್ರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಹುಟ್ಟಿದಾಗ ದೇವದೂತರು ಹಾಡಿದ್ರು, ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸುಮನಸ್ಕರಿಗೆ, ಸರ್ವ ಮನುಷ್ಯರಿಗೆ ಶಾಂತಿ ಅಂತ. ನಮ್ಮ ವಂಶ ಆಶೀರ್ವಾದದ ವಂಶವಾಗಬೇಕು, ಆಶೀರ್ವಾದದ ವಂಶಾವಳಿ ಆಗ್ಬೇಕು. ನಾವು ಮತ್ತಾಯನ ಶುಭ ಸಂದೇಶದಲ್ಲಿ ನೋಡ್ತೀವಿ, ಅಬ್ರಹಾಮನಿಗೆ ಈಸಾಕ, ಈಸಾಕನಿಗೆ ಯಾಕೋಬ. ಹಾಗೆ 17ನೇ ವಾಕ್ಯ ಹೇಳ್ತದೆ, ಅಬ್ರಹಾಮನಿಂದ ದಾವೀದನ ತನಕ, ದಾವೀದನಿಂದ ಬಾಬಿಲೋನಿಗೆ ಸೆರೆ ಹೋದವರ ತನಕ, ಸೆರೆ ಹೋದ ಆ ದಾಸತ್ವ ದಿನ ಕಳೆದ ಮೇಲೆ ಯೇಸುವಿನ ತನಕ. ಹಾಗೆ 3 ಭಾಗಗಳಾಗಿ 14 ತಲೆಮಾರು, 14 ತಲೆಮಾರು, 14 ತಲೆಮಾರು ಅಂದ್ರೆ 14 + 14 + 14 42 ತಲೆಮಾರು ಅಬ್ರಹಾಮನಿಂದ ಯೇಸುವಿನ ತನಕ. ಯೇಸು ಹುಟ್ಟಿದಾಗ ಭೂಲೋಕದಲ್ಲಿರುವ ಎಲ್ಲ ಶಾಪಗಳು ನಿವಾರಣೆ ಆಯಿತು. ನಾವು ವಿಮೋಚನೆ ಕಾಂಡದಲ್ಲಿ ನೋಡ್ತೀವಿ, ನೀತಿವಂತನು ಒಬ್ಬನು ನೀನಾಗಿದ್ರು ನಿನ್ನ ವಂಶ 1000 ತಲೆಮಾರುಗಳವರೆಗೆ ಆಶೀರ್ವಾದದ ವಂಶ. ಪ್ರಿಯರೇ, ನಾನು ನೀವು ನೀತಿವಂತರಾಗಿ, ಒಳ್ಳೆಯ ಮಕ್ಕಳಾಗಿ, ಯೇಸುವಿನ ಮಕ್ಕಳಾಗಿ, ದೇವರ ವಾಕ್ಯವನ್ನು ಅನುಸರಿಸಿ ಜೀವಿಸುವ ಮಕ್ಕಳು ನಾನು ನೀವು ಆಗಿರುವಾಗ ನಮ್ಮ ವಂಶ 1000 ತಲೆಮಾರುಗಳವರೆಗೆ ಆಶೀರ್ವಾದದ ವಂಶವಾಗ್ತದೆ. ನಾನು ಹೇಳೋದಿಲ್ಲ ಎಲ್ಲರೂ ನಾನು ನೀವು ಎಲ್ಲರೂ ಪರಮ ಪರಿಶುದ್ಧರು, ಮಹಾ ಭಕ್ತರು ಹಾಗೆಲ್ಲ ಹೇಳಲ್ಲ ಪ್ರಿಯರೇ. ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಯೇಸು ನಾಮದಲ್ಲಿ ನಾವು ಕ್ಷಮೆ ಕೇಳ್ತಾ ಒಳ್ಳೆ ಪಾಪ ನಿವೇದನೆ ಸಂಸ್ಕಾರದಲ್ಲಿ ಭಾಗವಹಿಸುವುದರ ಮುಖಾಂತರ ಪುನಃ ಯೇಸು ಅವರ ಕರುಣೆಯಿಂದ ನಮ್ಮನ್ನು ಎತ್ತಿ ಹಿಡಿದು ಅವರ ರಕ್ತದಿಂದ ತೊಳೆದು ಶುದ್ಧೀಕರಿಸಿ, ಅವರ ವಾಕ್ಯದಿಂದ ಅಭಿಷೇಕಿಸಿ, ಅವರ ಗಾಯದಿಂದ ನಮ್ಮ ಆಂತರಿಕ ಗಾಯಗಳನ್ನು ಮುಟ್ಟಿ ಸೌಖ್ಯಪಡಿಸಿ ಅವರ ಮಕ್ಕಳಾಗಿ ನಮ್ಮನ್ನು ಅನುಗ್ರಹಿಸಲು ಶಕ್ತನಾದ ದೇವರನ್ನು ನಾವು ಆರಾಧಿಸ್ತಾ ಇದ್ದೀವಿ ಇವತ್ತು. ಹಾಗೆ ಆರಾಧಿಸುವಾಗ ಆತ್ಮ, ಮನಸ್ಸು, ಶರೀರದಿಂದ ನಾವು ಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಪ್ರಭು ಯೇಸುವನ್ನು ಆರಾಧಿಸುವಾಗ ಪ್ರಿಯರೇ, ನಮ್ಮ ವಂಶ 1000 ತಲೆಮಾರುಗಳವರೆಗೆ ಆಶೀರ್ವಾದದ ವಂಶವಾಗುತ್ತೆ. ನೀನು ನೀತಿವಂತನಾದರೆ ನಿನ್ನ ಸಂತತಿ 1000 ತಲೆಮಾರುಗಳವರೆಗೆ ಆಶೀರ್ವಾದ. ಪ್ರಿಯರೇ, ನಾನು ಯಾವಾಗಲೂ ಹೇಳ್ತೀನಿ ನನ್ನ ಟಾಕಲ್ಲಿ, ನಮ್ಮ ಮಕ್ಕಳಿಗೆ ನಾವು ಆಸ್ತಿ ಮಾಡಿಡದಿದ್ರು ಪರವಾಗಿಲ್ಲ, ಚಿಂತೆ ಇಲ್ಲ. ಅವರಿಗೆ ಯೇಸುವನ್ನು ಕೊಟ್ಟು ಎಜುಕೇಶನ್ ಕೊಟ್ಟರೆ ಅವ್ರು ಹೆಂಗಾದ್ರೂ ಜೀವಿಸ್ತಾರೆ. ಆದರೆ ನಮ್ಮ ಮಕ್ಕಳಿಗೆ ನಾವು ಆಶೀರ್ವಾದವನ್ನು ಸಂಪಾದನೆ ಮಾಡಿಡಬೇಕು. ಆಶೀರ್ವಾದ, ನೀತಿವಂತನಾಗಿ ಬದುಕುವುದು ಹೇಗೆ? ದೇವರ ವಾಕ್ಯ ಹೇಳುತ್ತೆ, ಮತ್ತಾಯನ ಶುಭ ಸಂದೇಶ 25ನೇ ಅಧ್ಯಾಯ 31ರಿಂದ ವಾಕ್ಯ ಹೇಳುತ್ತೆ, ನಾನು ಬಾಯಾರಿದ್ದೆ, ನೀನು ನನಗೆ ನೀರು ಕೊಟ್ಟೆ. ನಾನು ಹಸಿದಿದ್ದೆ, ನೀನು ನನಗೆ ಊಟ ಕೊಟ್ಟೆ. ನಾನು ಬೆತ್ತಲೆ ಆಗಿದ್ದೆ, ನೀನು ನನಗೆ ಬಟ್ಟೆ ತೊಡಿಸಿದ್ದೆ. ನಾನು ರೋಗಿಯಾಗಿದ್ದೆ, ನೀನು ನನಗೆ ಔಷಧಿ ಕೊಟ್ಟೆ. ನಾನು ಸೆರೆಮನೆಯಲ್ಲಿ ಬಂದಿ ಆಗಿದ್ದೆ, ನೀನು ನನ್ನನ್ನು ಸಂಧಿಸಿದೆ. ಇಂಥ ಒಳ್ಳೆ ಕಾರ್ಯಗಳನ್ನು ಮಾಡುವುದರ ಮುಖಾಂತರ ದೇವರು ವಾಕ್ಯ ಹೇಳುತ್ತೆ, ಸತ್ಕಾರ್ಯಗಳಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸ. ಹಾಗಾಗಿ ಸತ್ಕಾರ್ಯಗಳನ್ನು ಮಾಡುತ್ತಾ ಆಳವಾದ ವಿಶ್ವಾಸದಲ್ಲಿ ನಾವು ಬೇರೂರುವಾಗ, ದೇವರ ಮಕ್ಕಳಾಗಿ ನಾವು ಆಶೀರ್ವದಿಸಲ್ಪಡುವಾಗ, ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿರುವಾಗ ನಮ್ಮ ಮಕ್ಕಳು, ನಮ್ಮ ಸಂತತಿ 1000 ತಲೆಮಾರುಗಳವರೆಗೆ ಆಶೀರ್ವಾದದ ಸಂತತಿಯಾಗುತ್ತೆ, ಆಶೀರ್ವಾದದ ಸಂತತಿಯಾಗುತ್ತೆ. ಪ್ರಿಯರೇ, ನೋಡಿ, ನಾವು ನಮ್ಮ ಮಕ್ಕಳನ್ನು ಅಯ್ಯೋ ಕಳ್ಳ ಪುಟ್ಟ, ಚಿನ್ನ ಪುಟ್ಟ, ಮುತ್ತು ಪುಟ್ಟ, ಬಂಗಾರ ಪುಟ್ಟ, ಆ ಪುಟ್ಟ, ಈ ಪುಟ್ಟ, ನೀನು ಅದಾಗಬೇಕು. ನಾವು ಎಷ್ಟು ಬಡವರಾಗಿದ್ರು ಕೂಡ ಹುಟ್ಟಿದ ಮಗುವನ್ನು ನೋಡಿ ನಾವು ಹೇಳ್ತೀವಿ, ಬಿಡೆ, ನನ್ನಂಗೆ ನಿನ್ನಂಗಿರಲ್ಲ ನಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡ್ತೀವಿ, ನಮ್ಮ ಮಗುನ ಸೈಂಟಿಸ್ಟ್ ಮಾಡ್ತೀವಿ, ನಮ್ಮ ಮಗುನ ಅದು ಮಾಡ್ತೀವಿ, ನಮ್ಮ ಮಗುನ ಇದು ಮಾಡ್ತೀವಿ. ಕೆಲವೊಮ್ಮೆ ನಮ್ಮ ಡಬ್ಬಿಯಲ್ಲಿ ಅಕ್ಕಿ ಕೂಡ ಇರೋದಿಲ್ಲ, ನಮಗೆ ಬಾಡಿಗೆ ಕಟ್ಟಿರಲ್ಲ. ಅಂತ ಅವಸ್ಥೆಯಲ್ಲಿ ಸಹ ನಮ್ಮ ಮಕ್ಕಳ ಫ್ಯೂಚರ್ ಅನ್ನು, ನಮ್ಮ ಮಕ್ಕಳ ಭವಿಷ್ಯವನ್ನು ನಾವು ಆನಂದದಿಂದ, ಸಂತೋಷದಿಂದ ಹೇಳ್ತೀವಿ, ಅಯ್ಯೋ ನನ್ನ ದೇವರು ಕೈ ಬಿಡಲ್ಲ, ನನ್ನ ಮಗುನ ಇದಾಗಿ ಮಾರ್ಪಡಿಸುತ್ತೆ, ನಂತರ ಮಾಡಲ್ಲ ನನ್ನ ಮಗುನ. ಖಂಡಿತವಾಗಿಯೂ ನನ್ನ ಮಗುನ ಒಂದು ಒಳ್ಳೆ ವ್ಯವಸ್ಥೆಗೆ ದೇವರು ಕರ್ಕೊಂಡು ಹೋಗ್ತಾರೆ.
ಪ್ರಿಯರೇ, ನಮ್ಮ ಮಕ್ಕಳು ಒಳ್ಳೆ ಅವಸ್ಥೆಗೆ, ಒಳ್ಳೆ ವ್ಯವಸ್ಥೆಗೆ, ಉನ್ನತ ಮಟ್ಟಕ್ಕೆ ಯೇಸುವಿನ ಮಕ್ಕಳಾಗಿ ಆಶೀರ್ವಾದದ ಸಂತತಿ ಆಗ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ಜೀವ ಕೊಡುವ ವಾಕ್ಯವನ್ನು, ದೇವರ ಯೇಸುವಿನ ಮಹೋನ್ನತ ನಾಮದ ಮಹಿಮೆಯನ್ನು, ಸಂಸ್ಕಾರಗಳನ್ನು ಕೊಟ್ಟು ನಮ್ಮ ಮಕ್ಕಳನ್ನು ದೇವರ ಸನ್ನಿಧಿಯಲ್ಲಿ ಬೆಳೆಸಬೇಕು. ದೇವರ ಸನ್ನಿಧಿಯಲ್ಲಿ ಬೆಳೆಸಬೇಕು. ನಮ್ಮ ಮಕ್ಕಳು ಪ್ರೇಯರ್ ಮಾಡೋದಿದ್ರೆ ಹೇಳಬೇಕು, ನೀನು ಪ್ರೇಯರ್ ಮಾಡು, ಸ್ವಲ್ಪ ಬೈದು ಹೆಂಗಾದ್ರೂ ಮಾಡಿ ಸ್ವಲ್ಪ ಇದು ಮಾಡಿ ಆದ್ರೂ ಹೇಳಿದ್ರು ಮತ್ತೆ ಹೇಳು, ನಾನು ನಿಜವಾಗಿ ನಿನ್ನನ್ನು ನೋವು ಮಾಡಕ್ಕೆ ಹೇಳಲಿಲ್ಲ, ನೀನು ದೇವ್ರ ಮಗಳಾಗಬೇಕು, ದೇವ್ರ ಮಗನಾಗಬೇಕು ಅಂತ ಹೇಳಿದೆ. ಹಂಗೆ ಹೇಳಿ ಪೂಸಿ ಮಾಡಿದ್ರೆ ನಮ್ಮ ಮಕ್ಕಳನ್ನ ನಾವು ಸ್ಪರ್ಶಿಸಿ ಅಪ್ಪಿಕೊಂಡು ಮುತ್ತು ಕೊಟ್ಟು ಹೀಗೆ ಹಾಗೆ ಮಾಡಿ ಹೇಳುವಾಗ ಖಂಡಿತವಾಗಿ ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾರೆ, ನಿಜವಾಗಿ ಯೇಸುವಿನ ಸನ್ನಿಧಿಗೆ ಮರಳಿ ಬರ್ತಾರೆ. ಅದು ಒಂದು ಬೆಳೆದ ಹಂತದಲ್ಲಿ ಅಲ್ಲ, ಚಿಕ್ಕದ್ರಿಂದಲೇ. ಈಗ ಬಲಿಪೂಜೆಗೆ ಚರ್ಚಿಗೆ ಹೋಗ್ತೀವಿ, ನಾವೇನ್ ಮಾಡ್ತೀವಿ, ಚರ್ಚಲ್ಲಿ ಕೂಡ ಹಾಲು ಕುಡಿಸೋದು, ಅಂದ್ರೆ ಮಕ್ಕಳಿಗೆ ತಿನ್ನಕ್ಕೆ ಕೊಡೋದು, ಕುಡಿಯಕ್ಕೆ ಕೊಡೋದು, ಅದೆಲ್ಲ ಮಾಡ್ತಾ ಇರ್ತೀವಿ. ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ನಮ್ಮ ಮಕ್ಕಳು ದೇವಾಲಯದಲ್ಲಿ ತಿನ್ನದಿದ್ರೆ, ಕುಡಿಯದಿದ್ರೆ ನಮ್ಮ ಮಕ್ಕಳಿಗೆ ಏನೂ ಸಂಭವಿಸಲ್ಲ. ಅದು ನನಗೂ ಗೊತ್ತು, ನಿಮಗೂ ಗೊತ್ತು. ಮತ್ತೆ ಬಲಿಪೂಜೆಯ ಸಮಯದಲ್ಲಿ ನಮ್ಮ ಮಕ್ಕಳನ್ನ ಓಡಾಡಕ್ಕೆ ಬಿಡೋದು, ಹೆಚ್ಚಿನ ಮಕ್ಕಳು ದೇವಾಲಯದ ಹೊರಗಡೆ ಆಟ ಆಡಕ್ಕೆ ಬಿಡೋದು. ನಾವು ತಾಯಿ ಅಂದಿರೋ ಆ ಮಕ್ಕಳ ಆಟ ನೋಡ್ಕೊಂಡು ಬಲಿಪೂಜೆ ನಡೀತಾ ಇರ್ತದೆ, ನಾವು ದೇವಾಲಯದ ಹೊರಗಡೆ ಕೂತ್ಕೊಂಡು ನಮ್ಮ ಮಕ್ಕಳು ಆಟ ಆಡುವ ಒಂದು ಸಂತೋಷವನ್ನು, ಆನಂದವನ್ನು ಆನಂದಿಸ್ತಾ ಉಲ್ಲಾಸ ಪಡ್ತಾ ಇರ್ತೀವಿ. ಬೇರೆಯವರೆಲ್ಲ ನಮ್ಮ ಮಗುನ ತಿರುಗಿ ನೋಡ್ಬೇಕು, ನಮಗೆ ಆಗ ಖುಷಿಯೋ ಖುಷಿ. ಅಯ್ಯೋ ನಮ್ಮ ಮಗು ಓಡೋದನ್ನ ಎಲ್ಲರೂ ನೋಡಿದ್ರು, ಮನೆಗೆ ಬಂದು ಹೇಳ್ತೀವಿ, ಅಯ್ಯೋ ನಮ್ಮ ಮಗುಗೆ ದೃಷ್ಟಿ ಆಯ್ತೇನೋ, ಎಲ್ಲರೂ ನೋಡಿದ್ರು ನಮ್ಮ ಮಗು ಓಡೋದನ್ನ ನೋಡಿದ್ರು, ನಮ್ಮ ಮಗುನ ಆಟ ಆಡೋದನ್ನ ನೋಡಿದ್ರು. ಅಯ್ಯೋ ಎಷ್ಟು ಆಕ್ಟಿವ್ ಆಗಿದೆ. ಆ ಆಕ್ಟಿವ್ನೆಸ್, ಆ ಆಟ, ಆ ಆನಂದ, ಆ ಓಡಾಟ, ಆ ಸಂತೋಷ, ಅದಕ್ಕೆಲ್ಲ ಒಂದು ಸಮಯ ಇದೆ. ಬಲಿಪೂಜೆಯ ಸಮಯದಲ್ಲಿ, ಆರಾಧನೆಯ ಸಮಯದಲ್ಲಿ, ಪವಿತ್ರ ಸಂಸ್ಕಾರದ ಸಮಯದಲ್ಲಿ ಅಲ್ಲ. ಚಿಕ್ಕದ್ರಿಂದ ನಮ್ಮ ಮಕ್ಕಳಿಗೆ ನಾವೀಗ ಹೇಳ್ತೀವಿ, ನೋಡು ಇಂಥ ಜಾಗದಲ್ಲೇ ಸುಸು ಮಾಡು, ಇಂಥ ಜಾಗದಲ್ಲೇ ಕಕ್ಕ ಮಾಡು, ಹೀಗೆ ಊಟ ಮಾಡು, ಹೀಗೆ ಇರು ಅಂತ ನಾವು ಹೇಳ್ಕೊಡ್ತೀವಿ ನೋಡಿ. ಅದೇ ರೀತಿಯಲ್ಲಿ ಪ್ರಾರ್ಥನೆ ಸಮಯದಲ್ಲಿ ನಮ್ಮ ಮಗು ಹೇಗೆ ಇರಬೇಕು ಅಂತೇಳಿ ಹುಟ್ಟಿದಾಗದಿಂದ ಒಂದು ಪಿತನ ಸುತನ ನಾವು ಹಾಕುವಾಗಲೇ ನಮ್ಮ ಮಗು ಪಿತನ ಸುತನ ಹಾಕ್ಲಿಕ್ಕೆ, ಕೈ ಜೋಡಿಸ್ಲಿಕ್ಕೆ ನಾವು ಕಲಿಸಿಕೊಡ್ಬೇಕು ಪ್ರಿಯರೇ, ಕಲಿಸಿಕೊಡುವಾಗ ಚರ್ಚಲ್ಲಿ ಸ್ವಲ್ಪ ಗಲಾಟೆ ಮಾಡಿದ್ರು ಕೂಡ ನಾವು ಹೇಳ್ಬೇಕು, ಫಾದರ್ ನೋಡು ಬಲಿಪೂಜೆ ಮಾಡ್ತಾ ಇದ್ದಾರೆ, ಮನೆಯಿಂದಲೇ ಅದನ್ನ ಪ್ರಿಪೇರ್ ಮಾಡಬೇಕು. ಪ್ರತಿಯೊಂದು ಬಲಿಪೂಜೆ ಕೂಡ ನಾವು ಮನೆಯಲ್ಲಿ ಯಾವಾಗ ಬಲಿಪೂಜೆಗೆ ಹೊರಟಿರ್ತೀವೋ ಆಗಲೇ ನಮ್ಮ ಜೀವನದ ಬಲಿಪೂಜೆ ಸ್ಟಾರ್ಟ್ ಆಯಿತು, ಅದು ನಮಗೆ ಗೊತ್ತಿರಬೇಕು. ಹಾಗೆ ಬಲಿಪೂಜೆಗಿಂತ ಮೊದಲೇ, ಸಂಸ್ಕಾರಗಳಿಗಿಂತ ಮೊದಲೇ, ಆರಾಧನೆಗಿಂತ ಮೊದಲೇ ನಮ್ಮ ಮಕ್ಕಳ ಮೈಂಡನ್ನು ನಾವು ಪ್ರಿಪೇರ್ ಮಾಡಬೇಕು. ಈಗ ನೋಡಿ, ಸಣ್ಣ ಮಕ್ಕಳನ್ನ ನಾವು ಒಂದು ಕಡೆ ಕರ್ಕೊಂಡು ಹೋಗೋದಾದ್ರೆ ನಾವು ಹೇಳ್ತೀವಿ, ನೋಡು ಪುಟ್ಟ, ಅಲ್ಲಿ ಗಲಾಟೆ ಮಾಡಬಾರ್ದು, ತಿನ್ನಕ್ಕೆ ತುಂಬಾ ಇದು ಮಾಡಬಾರ್ದು, ಅವ್ರು ತುಂಬಾ ತಿನ್ನಕ್ಕೆ ಕೊಟ್ರೆ ಎಲ್ಲ ಬಾಚಿ ತಿಂದು ಬಿಡಬಾರ್ದು, ನೀವು ಹಂಗಿರ್ಬೇಕು, ನೀವು ಹಿಂಗಿರ್ಬೇಕು ಅಂತ ನಾವು ಮೈಂಡ್ ಸೆಟ್ ಮಾಡಿಟ್ಟು ತಾನೇ ಕರ್ಕೊಂಡು ಹೋಗೋದು. ಬಂದ್ಮೇಲೆ ನಾನು ಅದು ಮಾಡ್ಕೊಡ್ತೀನಿ, ಇದು ಮಾಡ್ಕೊಡ್ತೀನಿ ನಾವೆಲ್ಲ ಹೇಳ್ತೀವೋ ಇಲ್ವೋ ತಾಯಿಯರು ವಿಶೇಷವಾಗಿ. ಏಕೆಂದ್ರೆ ನಮಗೆ ಗೊತ್ತು, ನಮ್ಮ ಮಕ್ಕಳಿಗೆ ಮನೆಯಲ್ಲಿ ತುಪ್ಪ ಹಾಕಿ ಕಲಸಿ, ಗೋಡಂಬಿ ಹಾಕಿ, ದ್ರಾಕ್ಷಿ ಹಾಕಿ, ನೀನು ಏನು ಮನಗಟ್ಟಿ ಆದ್ರೆ ಹಾಕಿ ಕೊಡು, ನಮ್ಮ ಮಕ್ಕಳು ನಮ್ಮ ಮನೆಯಲ್ಲಿ ತಿನ್ನಲ್ಲ. ಕಂಡವ್ರ ಮನೆಯಲ್ಲಿ ಹೋಗಿ ಒಂದು ಗಂಜಿ ಕೊಡಿ, ಅದನ್ನ ಬುರ್ರು ಅಂತ ಎಳೆದು ಕುಡಿತಾರೆ. ಹೌದೋ ಇಲ್ವೋ? ಅದು ತಾನೇ ನಿಜ. ಹೌದು ಪ್ರಿಯರೇ, ನನಗೆ ಗೊತ್ತು, ನಾನು ಕೂಡ 2 ಮಕ್ಕಳ ತಾಯಿ. ನನ್ನ ಮಗಳು ಚಿಕ್ಕ ವಯಸ್ಸಲ್ಲಿ ಮನೆಯಲ್ಲಿ ತಿನ್ನೋದೇ ಇಲ್ಲ ಆಯ್ತಾ. ನಮ್ಮ ಮನೆಯದು ಪಕ್ಕದ ಮನೆಯಲ್ಲಿ ಒಬ್ರು ಚಿಮ್ಮಿ ಆಂಟಿ ಅಂತಿದ್ರು, ಅವ್ರ ಮನೆಯಲ್ಲಿ ಈಗ ಅವರು ಪಾಪ ಕ್ಯಾನ್ಸರ್ ಅಲ್ಲಿ ತೀರೋದ್ರು. ಅವರ ಆತ್ಮಕ್ಕೆ ಪ್ರಭು ಯೇಸು ನಿತ್ಯ ವಿಶ್ರಾಂತಿ ದಯಪಾಲಿಸಲಿ ಅಂತ ಹೇಳಿ ಪ್ರಾರ್ಥಿಸುವ ನಾನು ತುಂಬಾ ಪ್ರೀತಿ ಮಾಡ್ತಾ ಇದ್ದ ಒಂದು ಆಂಟಿ. ಅವರ ಮನೆಯಲ್ಲಿ ನಾವು ಊಟ ಇಡ್ತಾ ಇದ್ವಿ. ಓಕೆ, ಆ ಆಂಟಿ ಅದಕ್ಕೆ ಒಂಚೂರು ಗಂಜಿ ನೀರು ಹಾಕಿ, ನಿಂಬೆಹಣ್ಣು ಹಿಂಡಿ, ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡಿ ಕೊಟ್ರೆ ಅನ್ನ ಹುಟ್ಟಿದ ಮೇಲೆ ಅನ್ನ ಕಾಣದ ಒಳಗೆ ಬಾಚಿ ತಿಂತಾ ಇದ್ರು. ಆದ್ರೆ ಮಕ್ಕಳು ಹಾಗೆ. ಇನ್ನೊಂದ್ಸಲ ನಾವೆಲ್ಗೋ ಕರ್ಕೊಂಡು ಹೋಗಿದ್ವಿ ಒಬ್ರು ಸ್ನೇಹಿತರ ಮನೆಗೆ. ಅವ್ರು ಬಾಳೆಹಣ್ಣು ಕೊಟ್ರು ಇವಳಿಗೆ. ಹಾಗೆ ಇವಳಿಗೆ ಒಂದು 2-2.5 ವರ್ಷ ಇರ್ಬೋದು. ಓಕೆ, ಚೆನ್ನಾಗಿ ಓಡಾಡ್ಕೊಂಡು ಚೆನ್ನಾಗಿ ಮಾತಾಡ್ತಾ ಇದ್ದ ಏಜ್. ಎಲ್ಲರಿಗೆ ಖುಷಿ ಆಗ್ತಾ ಇತ್ತು. ಅವ್ರು ತಿನ್ನಕ್ಕೆ ಬಾಳೆಹಣ್ಣು ಕೊಟ್ರು. ಮನೆಯಲ್ಲಿ ಬಾಳೆಹಣ್ಣು ಮುಟ್ಟೋದಲ್ಲ, ಮೂಸಿ ಕೂಡ ನೋಡೋದಿಲ್ಲ. ನಾನು ಹೇಳಿದೆ, ಅವಳು ಬಾಳೆಹಣ್ಣು ತಿನ್ನೋದಿಲ್ಲ, ಪರವಾಗಿಲ್ಲ ತಿನ್ನಿಸಿ ನೋಡೋಣ ಅಂತ ಹೇಳಿ ಒಂದು ಬಾಳೆಹಣ್ಣು ಕೊಟ್ರು. ಸಣ್ಣ ಹೂ ಬಾಳೆ ಇದೆಲ್ಲ ಎಂತ ಹೇಳೋದು, ಅದಕ್ಕೆ ಏನು ಸಣ್ಣ ಒಂದು ಬಾಳೆಹಣ್ಣು ಬರ್ತದಲ್ಲ ಅದು ಕೊಟ್ರು. ಅದನ್ನ ಅವಳು ಫುಲ್ ತಿಂದ್ಲು. ಅಯ್ಯೋ, ಮಗು ಒಂದು ಇಡೀ ಬಾಳೆಹಣ್ಣು ತಿಂತು ಅಂತೇಳಿ 2ನೇ ಬಾಳೆಹಣ್ಣು ಕೊಟ್ರು.
ಅದು ತಿಂದ್ಲು. 3ನೇ ಬಾಳೆಹಣ್ಣು ಕೊಟ್ರು, ಅದು ತಿಂದ್ಲು. ಆಗ ನಮ್ಮ ಮನೆಯಲ್ಲಿ ತಿನ್ನದಿದ್ರು ಪಕ್ಕದ ಮನೆಯಲ್ಲಿ ತಿಂತಾರೆ ಅಂತ ನಂಗೆ ಅರ್ಥ ಆಯ್ತು. ಹಾಗೆ ನಾವು ಏನು ಮೈಂಡ್ ಸೆಟ್ ಪ್ರಿಪೇರ್ ಮಾಡಿ ಇಡ್ತೀವಲ್ಲ, ಅದನ್ನ ಮಕ್ಕಳು ಕ್ರಮೇಣವಾಗಿ ಪಾಲಿಸ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ದೇವಾಲಯದಲ್ಲೂ, ಆರಾಧನೆ ಸಮಯದಲ್ಲೂ, ಬಲಿಪೂಜೆ ಸಮಯದಲ್ಲೂ, ಪ್ರಾರ್ಥನಾ ಸಮಯದಲ್ಲೂ, ನಮ್ಮ ಕುಟುಂಬ ಪ್ರಾರ್ಥನಾ ಸಮಯದಲ್ಲೂ ಕೈ ಜೋಡಿಸ್ಲಿಕ್ಕೆ, ಪ್ರಾರ್ಥಿಸ್ಲಿಕ್ಕೆ, ಓಡಾಡದಿರ್ಲಿಕ್ಕೆ, ಕೂತು ಪ್ರಾರ್ಥನೆ ಮಾಡ್ಲಿಕ್ಕೆ ನಮ್ಮ ಮಕ್ಕಳಿಗೆ ನಾವು ಸ್ಟ್ರಿಕ್ಟ್ ಆಗಿ ಅಲ್ಲ, ಒಂದು ಹಿಟ್ಲರ್ ತರ ಅಲ್ಲ, ನಾವು ಒಳ್ಳೆ ತಂದೆ ತಾಯಿಗಳಾಗಿ, ಪ್ರೀತಿಸುವ ತಂದೆ ತಾಯಿಗಳಾಗಿ, ಅವ್ರ ಜೊತೆ ಫ್ರೆಂಡ್ಲಿ ಆಗಿರುವ ತಂದೆ ತಾಯಿಗಳಾಗಿ, ಒಂದು ಸ್ನೇಹಿತರಾಗಿ, ಒಂದು ಒಳ್ಳೆ ಒಂದು ಏನ್ ಹೇಳೋದು, ಒಂದು ಒಳ್ಳೆ ಹೆತ್ತವರಾಗಿ ನಮ್ಮ ಮಕ್ಕಳಿಗೆ ನಾವು ಅದು ಹೇಳಿಕೊಡೋದಾದ್ರೆ ನಮ್ಮ ಮಕ್ಕಳು ಒಂದು ಆಶೀರ್ವಾದದ ಮಕ್ಕಳಾಗಿ ಮಾರ್ಪಡ್ತಾರೆ ಪ್ರಿಯರೇ. ಹಾಗೆ ಬೆಳೀತಾ ಅವ್ರದ್ದೊಂದು ಟೀನೇಜ್ ಬರುವಾಗ ಅವರು ಚೇಂಜ್ ಆಗಕ್ಕೆ ಶುರು ಮಾಡ್ತಾರೆ. ಏಕೆಂತ ಹೇಳಿದ್ರೆ ಅವರ ಹಾರ್ಮೋನ್ ಚೇಂಜ್ ಆಗುತ್ತೆ, ಅವರ ಸ್ನೇಹಿತರು ಇನ್ನೂ ಸ್ವಲ್ಪ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಆಗ ಇವರ ಮೈಂಡ್ ಸೆಟ್ ಚೇಂಜ್ ಆಗುವಾಗ ನಾವು ಅವ್ರನ್ನ ಅಪ್ಪಿಕೊಳ್ಳೋದು, ಅವರ ಬಳಿ ಅವರ ಕಷ್ಟ ಸುಖ ಕೇಳೋದು, ಅವರ ದೇಹದ ಬದಲಾವಣೆಗಳು ಏನಾದ್ರೂ ಹೇಳಿದ್ರೆ ನಾವು ಅದನ್ನ ಕಿವಿ ಕೊಟ್ಟು ಕೇಳೋದು, ಅವರ ಜೀವನದಲ್ಲಿ ಏನಾದ್ರೂ ನಡೆದ ಘಟನೆಗಳನ್ನ ಶೇರ್ ಮಾಡ್ಕೊಂಡ್ರೆ ನಾವು ಅದನ್ನ ಕೇಳೋದೆಲ್ಲ ಮಾಡುವಾಗ ನಾವು ತಂದೆ ತಾಯಿಗಳಾದ ನಾವು ಅವರಿಗೆ ಒಳ್ಳೆ ಸ್ನೇಹಿತರಾಗಿರುವಾಗ ಅವರ ಹತ್ರ ಹೇಳ್ಬೇಕು, ಏನು ಬಂದ್ರು ಯೇಸುವನ್ನು ಗಟ್ಟಿಯಾಗಿ ಇಡ್ಕೋ. ಆ ಯೇಸುವಿನ ಆರಾಧನೆಯ ಶಕ್ತಿಯಿಂದ, ಅವರ ಬಲಿಪೂಜೆಯ ಮಹತ್ವದಿಂದ, ಜಪಸರದ ಮಹಿಮೆಯಿಂದ ನಾವು ಅವರಲ್ಲಿ ಪ್ರಾರ್ಥಿಸುವುದರ ಮುಖಾಂತರ, ವಾಕ್ಯವನ್ನು ಓದಿ ಧ್ಯಾನಿಸಿ ಅದನ್ನು ಪಾಲಿಸುವುದರ ಮುಖಾಂತರ ಏನು ಬೇಕಾದ್ರೂ ಪಡ್ಕೊಳ್ಬಹುದು ಅಂತ ಹೇಳಿ ನಮ್ಮ ಮಕ್ಕಳಿಗೆ, ನಮ್ಮ ವಂಶಕ್ಕೆ, ನಮ್ಮ ಸಂತತಿಗೆ ಹೆತ್ತವರಾದ ನಾವು, ಅಜ್ಜ ಅಜ್ಜಿಯರಾದ ನಾವು, ಸಹೋದರ ಸಹೋದರಿಯರಾದ ನಾವು ಒಳ್ಳೆ ಮಾತಿನಲ್ಲಿ ನಮ್ಮ ಮಕ್ಕಳಿಗೆ ಹೇಳಿಕೊಟ್ಟು ನಾವು ಅವರನ್ನು ಒಂದು ನಮ್ಮ ಹೃದಯದಲ್ಲಿ ಇಟ್ಟು, ಅವರ ಹೃದಯದ ಮಿಡಿತ ಕೂಡ ನಮಗೆ ಅರಿವಾಗುವ ರೀತಿಯಲ್ಲಿ ಅವರನ್ನ ಹೀಗೆ ನಾವು ಇಡುವಾಗ ಪ್ರಿಯರೇ, ಖಂಡಿತವಾಗಿಯೂ ನಮ್ಮ ಸಂತತಿಯ ಆಶೀರ್ವಾದದ ಸಂತತಿಯಾಗತ್ತೆ. ಹೆಣ್ಣು ಮಕ್ಕಳು ಓದ ಕಡೆನೂ ಪ್ರಾರ್ಥಿಸುವ ಮಕ್ಕಳಾಗ್ತಾರೆ. ನನಗೆ ಎಷ್ಟೋ ಸಾಕ್ಷಿಗಳು ಗೊತ್ತು, ಇನ್ನೊಂದು ವಿಡಿಯೋದಲ್ಲಿ ನಾನು ಅದು ಶೇರ್ ಮಾಡ್ಕೊಳ್ತೀನಿ. ಎಷ್ಟೋ ಮಕ್ಕಳು ಗೊತ್ತು, ಓದ ಮನೆಗಳಲ್ಲಿ ಪ್ರಾರ್ಥನೆ ಇರೋದಿಲ್ಲ, ಓದ ಮನೆಗಳಲ್ಲಿ ಅನೇಕ ಬಂಧನಗಳು, ಕಟ್ಟುಗಳು, ಕುಡಿತದ ಚಟ, ದುಶ್ಚಟ, ದುರ್ಗುಣ ಏನೇನೋ ಇದ್ರೂ ಕೂಡ ಈ ಮಕ್ಕಳು ಓದ ಹೆಣ್ಣು ಮಕ್ಕಳ ಪ್ರಾರ್ಥನಾ ಫಲದಿಂದ ಆ ಕುಟುಂಬ ಸರಿಯಾಗಿದೆ. ಕೆಲವೊಮ್ಮೆ ಬಂದ ಹೆಣ್ಣು ಮಗಳು ಪ್ರಾರ್ಥನಾ ಜೀವನನೇ ಇಲ್ಲದಿದ್ರು ಆ ಮನೆ ಪ್ರಾರ್ಥನಾ ಜೀವನದಿಂದ ಕೂಡಿರುವಾಗ ಈ ಮಗಳು ಕೂಡ ಬದಲಾವಣೆಯಾಗುವ ರೀತಿ ನಾವು ಪ್ರಾರ್ಥಿಸುವಾಗ ಅನೇಕರು ಬದಲಾವಣೆ ಹೊಂದುತ್ತಾರೆ, ಅನೇಕರು ಆಶೀರ್ವಾದದ ಮಕ್ಕಳಾಗ್ತಾರೆ, ಅನೇಕರ ಜೀವನದಲ್ಲಿ ಅದ್ಭುತಗಳು ಸಂಭವಿಸ್ತದೆ. ಪ್ರಿಯರೇ, ಪ್ರಾರ್ಥನಾ ಜೀವನ ಅಂತಹ ಉನ್ನತವಾದ ಜೀವನ. ಅಬ್ರಹಾಮ ವಿಶ್ವಾಸಿಯಾಗಿದ್ದ, ಅದಕ್ಕೆ ಅವನ ಮಗ ಈಸಾಕ ದೇವರು ಅವನಿಗೆ ದಯಪಾಲಿಸಿದ ಆಶೀರ್ವಾದದ ವಂಶ. ಏಸಾವ ಆಗ್ಬೇಕಿತ್ತು ಸಂತತಿಯಲ್ಲಿ ಆಶೀರ್ವಾದ, ಆದರೆ ದೇವರ ದೃಷ್ಟಿಯಲ್ಲಿ ಈಸಾಕನೇ ಬರ್ಬೇಕಿತ್ತು. ಹಾಗಾಗಿ ಈಸಾಕ ಆಶೀರ್ವಾದ ಹೊಂದಿದ, ಯಾಕೋಬ ಆಶೀರ್ವಾದ ಹೊಂದಿದ, ಜೋಸೆಫ ಆಶೀರ್ವಾದ ಹೊಂದಿದ. ಹಾಗೆ ಅವನ ಎಲ್ಲ ಸಂತತಿ ಆಶೀರ್ವಾದ ಹೊಂದಿ ದಾವೀದನ ವಂಶದಲ್ಲಿ ಹುಟ್ಟಿದ ಒಂದು ಕರುಳ ಕುಡಿ, ಮಾತೆ ಮರಿಯಮ್ಮನವರ ಹುಟ್ಟಿದ ಮಾತೆ ಮರಿಯಮ್ಮನ ಗರ್ಭದಲ್ಲಿ ಹುಟ್ಟಿದ ಪ್ರಭು ಯೇಸು ಆಶೀರ್ವಾದದ ಸಂತತಿಯಾಗಿ, ದೇವರ ಪುತ್ರರಾಗಿ, 100% ದೇವರಾಗಿ, 100% ಮನುಷ್ಯರಾಗಿ ಈ ಲೋಕಕ್ಕೆ ಬಂದು ನಮ್ಮ ಎಲ್ಲ ಪಾಪಗಳನ್ನು, ನಮ್ಮ ಎಲ್ಲ ಶಾಪಗಳನ್ನು, ನಮ್ಮ ಎಲ್ಲ ರೋಗಗಳನ್ನು, ನಮ್ಮ ಎಲ್ಲ ದುಃಖಗಳನ್ನು, ನಮ್ಮೆಲ್ಲ ದಾರಿದ್ರ್ಯಗಳನ್ನು ಅವರ ಶಿಲುಬೆಯಲ್ಲಿ ಹೊತ್ತು ತೀರಿಸಿದರು. ಇವತ್ತು ನಾವು ಬಿಡುಗಡೆ ಹೊಂದಿದ ಮಕ್ಕಳು, ಬಿಡುಗಡೆ ಹೊಂದಿದ ಸಂತತಿ. ಯಾರಾದ್ರೂ ನನ್ನ ಹತ್ರ ಮಕ್ಕಳಿಲ್ಲ ಅಂತ ಹೇಳಿ ಪ್ರೇಯರ್ ಮಾಡಕ್ಕೆ ಬಂದ್ರೆ ನಾನು ಹೀಗೆ ಪ್ರೇಯರ್ ಮಾಡೋದು, ಅಬ್ರಹಾಮನ ಸಂತತಿ, ಈಸಾಕನ ಸಂತತಿ, ಯಾಕೋಬನ ಸಂತತಿಗೆ ಯೇಸುವೆ ಬಂಜೆತನ ಇರೋದಿಲ್ಲ ಅಂತ ನೀವು ಹೇಳಿದ್ದೀರಾ. ಈ ಮಕ್ಕಳು ನಿಮ್ಮ ಸಂತತಿ ಸ್ವಾಮಿ, ಇವರಿಗೆ ಗರ್ಭಫಲ ನೀಡಿರಿ, ಗರ್ಭಫಲ ದೇವರ ದಾನ. ಈ ಪ್ರಿಯರೇ, ಈಗ ಹೇಳಿ ನೀವು ಪ್ರೇಯರ್ ಮಾಡಿ. 100% ದೇವರು ನಿಮ್ಮ ಸಂತತಿಯನ್ನು ನಿಮಗೆ ಸಂತತಿ ನೀಡಿ ಆ ಸಂತತಿಯನ್ನು ಸಮೃದ್ಧಿಯಿಂದ ತುಂಬಿಸಿ ಆಶೀರ್ವಾದದ ವಂಶವಾಗಿ ಮಾರ್ಪಡಿಸ್ತಾರೆ. ಕಣ್ಣುಗಳನ್ನ ಮುಚ್ಚಿ ಎದೆ ಮೇಲೆ ಕೈ ಇಟ್ಟು ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಸ್ವಾಮಿ, ಮಹಿಮೆ ಯೇಸುವೆ. ನಮ್ಮ ವಂಶದಲ್ಲಿರುವ ಎಲ್ಲ ಶಾಪಗಳು ನೀಗಿ ಹೋಗಿದ್ದಕ್ಕಾಗಿ ಸ್ತೋತ್ರ. ವಂಶ ಪಾರಂಪರ್ಯವಾಗಿ ಬಂದಿರುವ ಎಲ್ಲ ರೋಗಗಳು ನೀಗಿ ಹೋಗಿದ್ದಕ್ಕಾಗಿ ಸ್ತೋತ್ರ. ಕಷ್ಟ, ದುಃಖ, ದಾರಿದ್ರ್ಯಗಳು, ನಿಂದೆ, ಅಪಮಾನಗಳು, ಭಯ, ಭೀತಿಗಳು ನಜರೇತುವಿನ ಯೇಸು ಕ್ರಿಸ್ತನ ನಾಮದಲ್ಲಿ, ಯೇಸು
ಯೇಸು ಕಲ್ವಾರಿ ಶಿಲುವೆಯಲ್ಲಿ ಸುರಿಸಿದ ಆ ಪರಿಶುದ್ಧ ರಕ್ತದ ಶಕ್ತಿಯಲ್ಲಿ ನಮ್ಮ 1000 ತಲೆಮಾರುಗಳು ಆಶೀರ್ವಾದದ ವಂಶವಾಗುವುದಕ್ಕಾಗಿ ಸ್ತೋತ್ರ. ಸಕಲ ಕೆಟ್ಟದುಗಳು ತೊಳೆದು ಶುದ್ಧೀಕರಿಸಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ. ಅಮ್ಮ ಮಾತೆಯೇ, ನಾಳೆ ನಿಮ್ಮ ಹುಟ್ಟು ಹಬ್ಬವನ್ನು ಆಚರಿಸುವಾಗ ವಿಜೃಂಭಣೆಯಿಂದ ಆಚರಿಸಲು ನಾವೆಲ್ಲರೂ ಯೇಸುವಿಗೆ ಸಾಕ್ಷಿಯಾಗಲು, ವಿನಯತೆಯ ಆತ್ಮದಿಂದ ತುಂಬಿಕೊಳ್ಳಲು, ನಮ್ಮ ವಂಶ ಆಶೀರ್ವಾದ ವಂಶವಾಗಲು ಪ್ರಾರ್ಥಿಸಿರಿ ತಾಯಿಯೇ. ತಂದೆಯಾದ ದೇವನೇ, ಯೇಸು ನಾಮದಲ್ಲಿ ಬೇಡಿದ್ದೇವೆ, ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನಿಮ್ಮ ಸಹೋದರಿ ಮಂಜುಳಾ ಜಾಯ್, ಪ್ರೊ ಲೈಫರ್.